ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆರು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಒಂದು ಸಂಸ್ಥೆ ಬುಳೆಯುಡುಂದಾಂಡ ಅಲ್ಪ ಪ್ರಾಮಾಣಿಕತೆ ಅಗತ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಈತ್ ಬುಳೆಯುಡುಂದಾಂಡ ಐಕ ಕಾರಣ ಪ್ರಾಮಾಣಿಕತೆ ಎಂದು ಶಾರದಾ ವಿದ್ಯಾ ಸಮೂಹ ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಡಿಕೆರು ಪಂತೆರ. ನಮ್ಮ ಕುಡ್ಲದ ದಸರಾ ವೈಭವದ 6ನೇ ದಿನದ ಕಾರ್ಯಕ್ರಮ 6 ಗುರುಕಾರ್ಮೆ ವಹಿಸಿದ ಪಾತಿರಿಯರು. ಮಾರ್ನಿಮಿದ ಈ ಪುಣ್ಯ ಕಾಲುಡು ನಮ್ಮ ಕುಡ್ಲ ಸಂಸ್ಥೆ 10ನೇ ದಿನದ ದಸರಾ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಟ್ಟಣೆ ಮಲ್ತದಿತ್ತದು. ಗುರುವಾರ 6ನೇ ದಿನದ ಕಾರ್ಯಕ್ರಮವನ್ನು ಕರಾವಳಿ ಶಿಕ್ಷಣ ಸಮೂಹ ಸಂಸ್ಥೆಲಿನ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಉದಿಪನ ಮಲ್ತೆರ. ಗಣೇಶ್ ರಾವ್ ಪಾತಿರ್ದು ತಾನು ತನ್ನವು ಪನ್ಪುನೇನು ಬಿಡ್ತು ನಮ್ಮವು ಇಂಚ ಪಂಡ ಐಟುಪ್ಪುನ ಖುಷಿ ಬೇತೆವು ಇಟ್ಲಾ ಉಪ್ಪುಜಿ. ನಮ್ಮ ಕುಡ್ಲ ಚಾನೆಲ್ ಪ್ರಸಾರಾಪನ ಮಾತಾ ಕಾರ್ಯಕ್ರಮಲು ನಮ್ಮವು ಪನ್ಪುನ ಮನಸ್ಸನ್ನು ಮೂಡಾವುಂಡು ಪಂಡಿರ. ಇನಿ ಸಾರ್ವಜನಿಕವಾದ ಇಂಕ್ಲೆಗೆ ಆ ಕಾರ್ಯಕ್ರಮ ಮಲ್ಪರ ಆಪುಜಿ ಐದು ಉತ್ಸಾಹದ ಕೊರತೆ ಆಯರಬಲ್ಲಿ ಇಂಕ್ಲ ಸಮಾಜದ ಇಂಚಿನ ಹಿಂಜರಿತ ಆಯರಬಲ್ಲಿ ಈ ಸಮಸ್ಯೆ ಹಿಡಿದು ಇಂಕ್ಲು ಪಿರ ಬರ್ಪನ ಇಜ್ಜನ ಪನ್ಪನ ಒಂಜಿ ಪೋಡಿಗೆ ಅನೇಕ ಜನಕ್ಲಿಗೊಂಡು ಇನಿ ವಿಧ ವಿಧವಾನ ಸಮಸ್ಯೆಲಾಂಡ ದಯಪಂಡ ಇನಿ ಆರ್ಥಿಕವಾದಿ ಇಪ್ಪು ವೈಯಕ್ತಿಕವಾದಿ ಇಪ್ಪು ಆರೋಗ್ಯದ ಸಮಸ್ಯೆ ಇಪ್ಪು ಸಮಸ್ಯೆಲು ಸುಮಾರು ಅನಗ ಸ್ವಾಭಾವಿಕವಾದ ಒಂಜಿ ಹಿಂಜರಿತ ಇಪ್ಪುಂಡು. ಆ ಹಿಂಜರಿತ ಬರ್ರೆ ಬಲ್ಲಿ ದೇವರ ನಮಿತ್ತು ವಿಶ್ವಾಸ ಮಲ್ತು ಎಡ್ಡೆ ಇತ್ತನಲ್ಲ ಅವು ದೇವರ ಕೊರ್ನ ಸಂಕಷ್ಟ ಬತ್ತನಲ್ಲ ದೇವರ ಎಂಕ್ಲಿನ ಪರೀಕ್ಷೆ ಮಲ್ತೊಂಡುಲ್ಲೇರು. ಆ ಪರೀಕ್ಷೆ ನಮ್ಮ ಯಶಸ್ವಿಯಾದ ಉತ್ತೀರ್ಣವಾದ ಬರಡು ಪನ್ಪನ ಆಶಾಭಾವನೆಡು ಅಂಚಾದ ಇನಿ ಇಂಚಿನ ಕಾರ್ಯಕ್ರಮ ಅವನುಂಡು. ಎಕ್ಸ್ಪೋರ್ಟ್ ಸಮೂಹ ಸಂಸ್ಥೆಲಿನ ಉತ್ತು ಗುರುಕಾರ್ದಿ ಉಷಾ ಪ್ರಭಾ ಎನ್ ನಾಯಕ್, ಎಂಆರ್ಪಿಎಲ್ ದ ಕಾರ್ಪೊರೇಟ್ ಕಮ್ಯುನಿಕೇಷನ್ ಜನರಲ್ ಮ್ಯಾನೇಜರ್ ರುಡಾಲ್ಫ್ ನೊರೋನಾ ಪಾತಿರ್ದು ಎಡ್ಡೆಪ್ಪ ಬೈಕೀರ. ಕ್ಯಾಮರಾದ ಹಿಂದುಗಡೆ ಆಗ್ತಾ ಇದ್ದ ಕೆಲಸವನ್ನು ನೀವು ನೋಡಿದರೆ ಯಾವುದೇ ಸ್ಟುಡಿಯೋಕ್ಕೆ ಹೋದರೆ ಒಂದು ಎರಡು ಜನ ಇರ್ತಾರೆ, ಏನೋ ಒಂದು ಕೆಲಸ ಆಗ್ತಾ ಇರ್ತದೆ. ಈ ಕಾರ್ಯಕ್ರಮ ಆಗುವಾಗ ಮಿನಿಮಮ್ ನನ್ನ ಪ್ರಕಾರ ಒಂದು 15 ಜನ ಆದರೂ ಕೆಲಸ ಮಾಡ್ತಾಯಿದ್ರು. ಈ 15 ಜನರಿಗೆ ಸಂಬಳ ಕೊಟ್ಟು ಇಲ್ಲಿ ಇರುವ ಲೈಟ್ಸ್ಗಳನ್ನು ನೋಡಿದರೆ ಎಷ್ಟು ಲೈಟ್ಸ್ ಇದೆ ಅಂತ ಹೇಳಿದರೆ ಅದರ ಮುಂದೆ ನಿಲ್ಲಕ್ಕೆ ಆಗ್ತದೆ ಅಂತ ನೋಡಬೇಕು ಜನರು. ಅಷ್ಟು ಲೈಟ್ಸನ್ನು ಇಟ್ಕೊಂಡು ಇಷ್ಟೆಲ್ಲ ಮ್ಯಾನೇಜ್ ಮಾಡಿಕೊಂಡು ಇಟ್ಸ್ ಅ ಗ್ರೇಟ್ ಸರ್ವಿಸ್. ಅಂಥ ಸಮಯದಲ್ಲಿ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಮಾಡ್ತಾ ಇದ್ದಾರೆ, ಯಾಕೆ ಹೇಳಿದರೆ ಈಗಿನ ಪರಿಸ್ಥಿತಿಯಲ್ಲಿ ಜನರು ತುಂಬ ಹೊರಗಡೆ ತಿರುಗಾಡೋದು ಸರಿಯಲ್ಲ. ಹಾಗೆಂತೇಳಿ ನಮ್ಮ ಏನು ಸಂಸ್ಕೃತಿ ಇದೆ ಅದನ್ನು ನಾವು ಬಿಡಲಿಕ್ಕಾಗೋದಿಲ್ಲ. ಹಾಗಾದರೆ ಏನು ಮಾಡೋದು? ವಿ ನೀಟು ಎಲ್ಲಿಯೋ ಒಂದು ಮಧ್ಯದಲ್ಲಿ ಲೈನ್ ಎಳಿಬೇಕು. ಅದರ ಪ್ರಕಾರವಾಗಿ ಏನು ಮಾಡಿದ್ರೆ ಹೇಳಿದರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ, ಏನು ನೀವು ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕಂತೇಳಿ ಎಲ್ಲೆಲ್ಲೋ ಯಾವುದ್ಯಾವುದೋ ಬಸ್ಸಲ್ಲಿ ಹಿಡ್ಕೊಂಡು ರಿಕ್ಷಾದಲ್ಲಿ ಕೂತ್ಕೊಂಡು ಯಾವ ದೇವಸ್ಥಾನಕ್ಕೆ ಹೋಗಿ ನೋಡೋದಕ್ಕಿಂತ ಮನೆಯಲ್ಲಿ ಕೂತು ಮನೆಯೇ ದೇವಾಲಯ ಅಂತೇಳಿ ಹೇಳೋದು. ಮತ್ತು ಟಿ ವಿಯಲ್ಲಿ ಏನು ಕಾರ್ಯಕ್ರಮ ಬರ್ತದೆ ಅದರ ಮುಖಾಂತರ ನೀವು ಸರಸ್ವತಿಯ ಆರಾಧನೆಯನ್ನು ಮಾಡುವಂಥದ್ದು. ಮಾಧ್ಯಮ ಕುಟುಂಬಕ್ಕೆ ಸೇರಿದ ತಾವು ಇಂಥ ಸತ್ಕಾರ್ಯಕ್ಕೆ ಕೈ ಹಾಕಿರುವುದು ನಿಜವಾಗಿಯೂ ನಮಗೆಲ್ಲರಿಗೂ ತುಳುವರಿಗೆ ಅಭಿನಂದನೆಗೆ ಪಾತ್ರವಾದಂಥ ವಿಷಯ. ಈ ಮೂಲಕ ತಾವು ಕಲಾವಿದರಿಗೆ ವೇದಿಕೆಯಾಗಿದ್ದೀರಿ, ಅವರ ಜೀವನಾಧಾರಕ್ಕೆ ಪೂರಕರಾಗಿದ್ದೀರಿ. ನಮ್ಮ ಹಿಂದಿನ ಸಂಸ್ಕೃತಿಯ ಬಳುವಳಿಯನ್ನು ಈಗಿನ ನಮ್ಮ ಮಕ್ಕಳ ಕಣ್ಣಿಗೆ ತಲುಪಿಸಲು ಒಂದು ಸೇತುವೆಯಾಗಿದ್ದೀರಿ. ಪುನಃ ನಿಮಗೆ ಅಭಿನಂದನೆಗಳು. ಕುಡ್ಲದ ಶಾರದಾ ವಿದ್ಯಾ ಸಮೂಹ ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕೆರು ಗುರುಕಾರ್ಮೆದ ಪಾತ್ರ ಪಂಡದು ಒಂಜಿ ಸಂಸ್ಥೆ ಬುಳೆಯುಡುಂದಾಂಡ ಅವಳು ಪ್ರಾಮಾಣಿಕತೆ ಅಗತ್ಯ. ಪ್ರಾಮಾಣಿಕತೆ ಹಿಡ್ದವರ ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಲೆಡ ಬುಳಿಚುಲಾತನಂದು ಪಂಡಿರ. ಪ್ರಾಮಾಣಿಕತನಕ್ಕೆ ನಾನು ಮೆಚ್ಚುಗೆ ಕೊಡ್ತೇನೆ. ನೀನು 5 ವರ್ಷಕ್ಕೆ ಅದೇ ರೀತಿ ಈ ಒಂದು ಸಂಸ್ಥೆ ಬೆಳಿಬೇಕಿದ್ರೆ ಗಣೇಶ್ ರಾಯರಿರ್ಬೋದು ಅಥವಾ ಉಷಪ್ರಭಾ ಇರ್ಬೋದು, ಈ ಸಂಸ್ಥೆಯನ್ನು ಕಟ್ಟಿಸಿದಂಥ ಕರ್ಕೇರ್ ಇರ್ಬೋದು, ತನ್ನ ಜೀವನವನ್ನು ಸುಂದರವಾಗಿ ಬೆಳೆಸಂಥ ನವನೀತ ಶೆಟ್ಟಿ ಇರ್ಬೋದು, ವಿವೇಕಾನಂದರು ಹೇಳುವಾಗ ನೀನು ಒಂದು ಗುಡಿಸುವ ಕೆಲಸವನ್ನು ಮಾಡು, ಬೇಸರ ಮಾಡಬೇಡ. ಆ ಕೆಲಸವನ್ನು ನಿನಗಿಂತ ಚೆನ್ನಾಗಿ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯ ಇರಬಾರ್ದು, ಆ ರೀತಿ ನೀವು ಮಾಡಬೇಕು ಅಂತೇಳಿ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಬೊಕ್ಕ ಬಿರ್ವೆರೆ ಮಹಾಮಂಡಲದ ಗುರುಕಾರ್ಯರು ಜಯಸಿ ಸುವರ್ಣಿರು ತೀರ್ನೆಡ್ದಾವ್ರ ಅರಿಗೂ ಸಂಸ್ಥೆದ ನಿಲೆಟ್ಟು ಶ್ರದ್ಧಾಂಜಲಿ ಸಂದಾಂಡ. ನಮ್ಮ ಕುಡ್ಲದ ನಿರ್ದೇಶಕರು ಸುರೇಖಾ HB ಕರ್ಕೇರ ಬೊಕ್ಕ ಲೀಲಾಕ್ಷ ಬಿ ಕರ್ಕೇರ ಪಾಲ್ದೆತೊಂಡೆರ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಅವ್ಯವಹಾರ ನಡಪಾದನಂದು ದೂರು ಕೇಂದ್ರ ಬೈದನ. ಬಂಗಾರಪದ್ದೆ ವಿಷಯಕ್ಕೂ ಸಂಬಂಧಪಟ್ಟದ್ದು ಸುಬ್ರಹ್ಮಣ್ಯ ಶ್ರೀನಾಥ್ TS ಕುಡ್ಲಾ ಪಡ್ಡೆ ವಲಯ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸ್ ಅಧೀಕ್ಷಕರು ದೂರು ಕೊಡ್ತಾರ.
ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ದೇವಸ್ಥಾನದ ಬಂಗಾರಪದ್ದೆ ಇಸೆಯಡು ಅವ್ಯವಹಾರ ನಡೆತದನೆಂದು ದೂರು ಉಂಡು. ದೇವಸ್ಥಾನದ ಆಡಳಿತಾಧಿಕಾರಿ ರೂಪಾ ಎಂಜೆ ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಎಂಎಚ್ ವಿರುದ್ಧ ಸುಬ್ರಹ್ಮಣ್ಯದ ಶ್ರೀನಾಥ್ ಟಿಎಸ್ ಪನ್ಪುನಾರ್ ಕುಡ್ಲದ ಪದ್ದೈ ವಲಯ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸ್ ಅಧೀಕ್ಷಕರಿಗೆ ದೂರು ಕೊಡ್ತಿರು. ಈ ಬಗೆಟು ಪೂರಾ ತನಿಖೆ ಆವೊಂದು ಒತ್ತಾಯ ಮಾಡ್ತಿದ್ರು. ಧಾರ್ಮಿಕ ದತ್ತಿ ಇಲಾಖೆದ ಆಡಳಿತಡುಪುನ ದೇವಸ್ಥಾನದ ಅಧಿಕೃತ ದಾಖಲಾತಿ ಬೂಕುಡು ಬರೆದು ದೀತಿನ ಚಿತ್ರ ಕೋಟಿಗಟ್ಲೆ ಬೆಲೆತ ವಜ್ರದ ಕಂಟಿ ಪದ್ದೇಲು ಶ್ರೀ ಸತ್ಯನಾರಾಯಣ ದೇವೇರ್ನ ಫೋಟೋ ಕುಕ್ಕೆಲಿಂಗ ದೇವಾಲಯಡು ಇತ್ತಿನ ಬೊಳ್ಳಿದ ಪದ್ದೆಯಿ ಪಿರಾಕದ ಮೂರ್ತಿರು ತೋಜಂದಾಯ್ತು. ಈ ಬಗೆಟ್ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಮೋನಪ್ಪ ಮಾನಡ್ ಅಕ್ಟೋಬರ್ 10 ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಎಂಎಚ್ ಮಾಹಿತಿ ಕೇಂದ್ರ ಅರ್ಜಿ ಕೊಡ್ದಿತ್ತರು. ಆಂಡ ಒಬ್ಬೆ ಮಾಹಿತಿ ತಿಕ್ಕದಿಜ್ಜಾಂಡ್ ಇರೆಗ್ಯುಲರಿಟಿ ಆಲಿಗೇಷನ್ ಎಗೇನ್ಸ್ಟ್ ಕುಕ್ಕೆ ಟೆಂಪಲ್ ಕಮಿಟಿ ಎಸಿಬಿಗೆ ಕೊರೋನಾ ದೂರುಡು ಎಂದೇನೆ ತೆರಿಪಾದ. ಈ ವಿಚಾರಡು ಆಗಸ್ಟ್ 1 ಕರ್ನಾಟಕ ರಾಜ್ಯ ನರಮಾನ್ಯ ಹಕ್ಕಲಿನ ಸಮಿತಿ ನಿರ್ದೇಶಕರು ಶ್ರೀನಾಥ್ ಟಿಎಸ್ ಮಾಹಿತಿ ಹಕ್ಕದನಿಟ್ಟು ಅರ್ಜಿ ಪಡೆದಿದ್ದರು. ಆಂಡ ಆಡಳಿತಾಧಿಕಾರಿ ಅತ್ತಂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಹಿತಿ ಕೊಡ್ತು ಚಿಂದು ಅಂಚಾದು ದೂರು ಕೊಡ್ತು ಪೂರಾ ತನಿಖೆ ಆವಡದು ಒತ್ತಾಯ ಮಲ್ತಿದ್ದಾರೆ. ದೇವಸ್ಥಾನಡು ನಡಪುನ ಬೆತಿಬೇತೆ ಪೂಜೆರೆಡ್ಲ ಭಾರಿ ಅವ್ಯವಹಾರ ಮಲ್ತೊಂದುಲ್ಲಿருந்து ಆ ಬಗೆಟ್ಲ ತನಿಖೆ ಮಲ್ಪೊಡಂದು ಶ್ರೀನಾಥ್ ಲೋಕಾಯುಕ್ತಗ್ಲ ದೂರು ಕೊಡ್ತೀರು. ಸರ್ವ ಕಾರ್ಯ ಸಿದ್ಧಿಗ ದೇವೇರ್ನ ಆರಾಧನೆ ಭಾರಿ ಮುಖ್ಯ. ಒಂದು ನಮ್ಮ ಹಿರಿಯರು ಪಾಡ್ದುಕೊರ್ನ ಸಂಸ್ಕಾರ ಅಂದು ಶ್ರೀಧಾಮ ಮಾಣಿಲದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರ ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ದೇವಸ್ಥಾನೋಡು ನಡಪಾಯಿನ ಮಾರ್ನಿಮಿ ಉಚ್ಚಯ ಚಂಡಿಕಯ್ಯಾಗುಡು 6 ಆಶೀರ್ವಚನ ಕೊರಿಯರ. ಬಂಟ್ವಾಳ ತಾಲೂಕುದ ಶ್ರೀಧಾಮ ಮಾನಿಲದ ಮಹಾಲಕ್ಷ್ಮಿ ಕ್ಷೇತ್ರಡು ಮಾರ್ನಮಿದ ಆಚರಣೆ ನಡೆತೊಂದುಂಡು. ಅಲೆಕ್ಕುಡು ಶ್ರೀ ಶಾರದಾ ದೇವಿಗೆ ಇಸೇಸ ಪೂಜನೆ ಶ್ರೀಧಾಮ ಮಾನಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿರು ನಡಪಾಯಿರು. ಚಂಡಿಕಾಯಾಗ ಲಕ್ಷ್ಮೀ ಪೂಜೆ ಅಕ್ಷರಾಭ್ಯಾಸ ನಡಪಾದು ಮಾ ಪೂಜೆ ಮಲ್ತದು ಊರು ಪರ ಊರುಲಿನ ಭಕ್ತರು ಪಾಲ್ದಿತ್ತೊಂದು ಶ್ರೀ ದುರ್ಗೆ ಶಾರದೆ ಮಹಾಲಕ್ಷ್ಮಿನ ಎಂಬುನಟ್ಟುಂಡಿರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿರು ಆಶೀರ್ವಚನ ಕೊಡ್ತು ಸರ್ವ ಕಾರ್ಯ ಸಿದ್ಧಿಗೆ ದೇವಿಯರ್ನ ಆರಾಧನೆ ಬಾರಿ ಮುಖ್ಯ. ನಮ್ಮ ಮಾತಾ ಕಷ್ಟುಳಿನ ಪರಿಹಾರ ಮಲ್ಪನಾರ ದೇವಿರು ಒಂದು ನಂಕು ನಮ್ಮ ಹಿರಿಯರು ಪಾಡ್ದುಕೊರ್ನ ಸಂಸ್ಕಾರ ಅಂತ ಪಂಡೇರು. ವಿಶೇಷವಾಗಿ ಸಂಪತ್ತಿಗೆ ಅಧಿದೇವರಾದರೆ ಮಹಾಲಕ್ಷ್ಮಿ, ಜ್ಞಾನಕ್ಕೆ ಅಧಿದೇವತೆ ಆದರೆ ಸರಸ್ವತಿ, ಎಲ್ಲ ರೀತಿ ಕಾರ್ಯಗಳಿಗೆ ಅಭಯಪ್ರದಾಯಿನಿಯಾಗಿ ಜಯಪ್ರದಾಯಿನಿಯಾಗಿ ಬೆಳಗತಕ್ಕಂಥವ್ರು ಮಾಕಾಳಿ. ಈ ಎಲ್ಲ ಆರಾಧನೆಯ ಸ್ವರೂಪವನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ನಮ್ಮ ಪೂರ್ವಜರು ಋಷಿಮುನಿಗಳು ಹಾಕಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮಾನವನ ಬದುಕು ಕ್ಷಣಿಕ, ಹುಟ್ಟು ಸಾವು ಅದರ ಮಧ್ಯದಲ್ಲಿರತಕ್ಕಂಥ ಬಾಳ್ವೆ ಅವನ ಜೀವನದ ಮೌನೋತ್ತವಾದಂಥ ದಾರಿ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಸತ್ತ ಮನುಷ್ಯ ಪುನಃ ಏನಾಗ್ತಾನೆ ಅನ್ನೋದು ಇವತ್ತು ಅವನಿಗೆ ಪುನರ್ಜನ್ಮ ಇದೆ ಅನ್ನೋದುಂಟು, ಅಥವಾ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅನ್ನೋದುಂಟು. ಯಾವುದೇ ಇದ್ದರೂ ಒಟ್ಟಿನಲ್ಲಿ ಮಾನವ ಬದುಕಿದಷ್ಟು ಕಾಲ ಒಳ್ಳೆಯವನಾಗಿ ಬದುಕಬೇಕು, ಒಳ್ಳೆಯವನಾಗಿರಬೇಕು, ಸಾಧ್ಯ ಆದರೆ ಉಪಕಾರ ಮಾಡಬೇಕು. ಉದ್ದೇಶಪೂರಿತವಾದಂಥ ಆಚರಣೆಯೇ ಈ ನವರಾತ್ರಿ ಮಹೋತ್ಸವ. ರಾಜ್ಯದ ಬೇತೆ ಬೇತೆ ಕಡಿಟ್ಟು ಜನಕ್ಲಿನ್ನು ಮಂಗೆ ಮಲ್ತದು ಬಂಗಾರ ಪದ್ದೆ ಕಂಡುನ 4 ಅಂತಾರಾಜ್ಯ ಕಲ್ವೇರನ್ನು ಒಡಿಪುದ DCIB ದಳ ಬಂಧನ ಮಲ್ತದನ. ಸುಮಾರು 7 ಲಕ್ಷ ರೂಪಾಯಿ ಬಿಲೆತ ಪದ್ದೆ ಬೊಕ್ಕ ಪಣವನ್ನು ಸ್ವಾಧೀನಗುದೆ ತಂದೆರ.
ಜಿಂಜ ಪ್ರಾಯದಕುಲು ಆಂಜವ್ ಆವಡು ಪೊಂಜವ್ ಆವಡು ಒರ್ತಿ ಅತ್ತಂಡ ಒರಿಯ ತೋಜಿಂಡ ಅವಳು ಈ ಅಂತಾರಾಜ್ಯ ಕಳ್ವೇರು ಪ್ರತ್ಯಕ್ಷ ಆಪಿರು ಪಾತೆರುಡೆ ಅಕ್ಲಿನ ಮಂಗೆ ಮಲ್ತದು ಬಂಗಾರ ಲಕ್ಕದ ಎಂಚ ಪದರಾಡು ಆಪೆರೆಂದು ಪನ್ಯರ ಸಾಧ್ಯ ಇಜ್ಜೆ ಅಂಚಿನ ನಾಲ್ವೇರು ಮಲ್ಲ ಕಳ್ವೇರಿನ ಒಡಿಪುದ DCIB ತಡ ಬಂಧನ ಮಲ್ತದುಂಡು DCIB ಇನ್ಸ್ಪೆಕ್ಟರ್ ಮಂಜಪ್ಪ ಡಿಆರ್ ಮುಂಬಾಲ್ತಿದ ಕೂಟ ಒಡಿಪು ಶ್ರೀಕೃಷ್ಣ ಮಠ ಪಾರ್ಕಿಂಗ್ ಜಾಗದ ಕೈತ್ತಲು ಆರೋಪಿಲಿನ ಪತ್ತಿದರು ಮೊಕ್ಲೇನ್ ಇರಾನಿ ಗ್ಯಾಂಗ್ಗೆ ಸೇರಿದನ ಮಹಾರಾಷ್ಟ್ರ ರಾಜ್ಯದ ಅಹಮದ್ನಗರ ಜಿಲ್ಲೆ ಶ್ರೀರಾಂಪುರದ ಜಾಕಿರ್ ಹುಸೇನ್ ಕಂಬರ್ ರಹೀಂ ಮಿರ್ಜಾ ಅಕ್ಷಯ್ ಸಂಜಯ್ ಗೋಸ್ವಾಮಿ ಬೊಕ್ಕ ಶಾರುಖ್ ಬಂಧನ್ ವಾಜ್ ಶೇಖ್ ಗುರ್ತು ಮಂತಿದರು ఢిల్లీ ಮಹಾರಾಷ್ಟ್ರ ಕರ್ನಾಟಕದ ಬೇತೆ ಬೇತೆ ಜಿಲ್ಲೆಲೆಡು ಮೊಕ್ಕಲು ಪರಬೆರೇನು ಪಾತೆರ್ಪಾದು ಪೊಲೀಸೇರ್ನ ಪುದರ್ ಪಂಡದು ಲಡಾಯಿ ಆವೊಂದುಂಡು ನಿಕ್ಲಿನ ಬಂಗಾರನು ಬ್ಯಾಗಡ್ ದೀಲೆಂದು ಪಂಡದು ಅಕ್ಲಿನ ಮಾತಾ ಬಂಗಾರನು ತೆತ್ತದು ಬ್ಯಾಗಡ್ ಪಾಡ್ದು ಕೊರ್ಪುನಂಚ ನಾಟಕ ಮಲ್ತದು ಅವೇನು ಎಂಚ ರಟ್ಟಾವೆರೆಂದು ಗೊತ್ತಾವಂದಿಚ್ಚಾಂಡು ಅಂಚಿನ ಚಾತುರ್ಪುದಕಲೊಂಜಿ ಪೊಲೀಸರು ತೆರಿಪಾದಿರು ಒಡಿಪು ನಗರ ಒಂಜಿ ಕುಂದಾಪುರ ಒಂಜಿ ವಿಜಯಪುರ 4 ಚಿಕ್ಕಮಗಳೂರು ಒಂಜಿ ಕುಡ್ಲದ ಉರುವಡು ಒಂಜಿ ಇಂಚಿನ ಕೇಸು ನಡತನ ತೆರೆದು ಬೈದುಂಡು ಕುಡ್ಲಡು 16 ಗ್ರಾಂ ತೂಕದ ಚೈನ್ ಲಕ್ಕಾದಿತ್ತದು ಅವು ಅಂಚನೆ ತೆಗೆದಿಡು ಕಾರ್ ಹೋಂಡಾ ಶೈನ್ ಬೈಕ್ ರೆಡ್ ಹೆಲ್ಮೆಟ್ 5,100 ರೂಪಾಯಿನ ಪೊಲೀಸರು ಸ್ವಾಧೀನಕ್ಕೂ ತೆತ್ತುಂದಿರು ಅಕಲು ಬಂಗಾರ ಮಾರುತನ ಅಹಮದನಗರ ಜಿಲ್ಲೆ ಶ್ರೀರಾಂಪುರದ ಬಂಗಾರದ ಅಂಗಡಿ ಹಿಡಿದು 55 ಗ್ರಾಂ ಬಂಗಾರ ಸ್ವಾಧೀನಕ್ಕೂ ತೆತ್ತುಂಡು ಒಟ್ಟು 7 ಲಕ್ಷ ರೂಪಾಯಿ ಬೆಲೆತ ಸೊತ್ತುಲೆನ ಪೊಲೀಸರು ಸ್ವಾಧೀನ ಮಲ್ತಿದ್ದರು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ಮಾರ್ನಿಮಿದ ಲಲಿತ ಪಂಚಮಿ ಲೆಕ್ಕೊಡು ಚಂಡಿಕಾ ಹೋಮ ನಡಪಾದಿತ್ತಿರ ಆ ನಿರಾತ್ರೆ ಅಷ್ಟವಾದಾನ ವಿಶೇಷ ಆರಾಧನೆ ಮಲ್ತದು ಶ್ರೀ ದುರ್ಗಾದೇವಿನ ಇಂಬುನಟ್ಟುಂಡಿರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ಮಾರ್ನಿಮಿದ ಲಲಿತ ಪಂಚಮಿ ಆಚರಣೆ ಬುಧವಾರ ನಡೆತಂಡು ಲಲಿತ ಪಂಚಮಿ ಲೆಕ್ಕೊಡು ಚಂಡಿಕಾ ಹೋಮ ಅಟ್ಟನೆ ಆದಿತ್ತಂಡು ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ಇತ್ತದು ಆನಿಕಾಂಡೆ ಧಾರ್ಮಿಕ ವಿಧಿವಿಧಾನುಲೆಡು ಚಂಡಿಕಾ ಹೋಮ ಸುರುವಾಂಡು ಮಧ್ಯಾಹ್ನ ಪೂರ್ಣಾಹುತಿ ಆದು ಮಹಾಪೂಜೆ ಮಲ್ತಿರು ಊರು ಪರವೂರು ಊರುಳಿನ ಭಕ್ತರು ಪಾಲ್ದೆತ್ತೊಂದು ಶ್ರೀ ದುರ್ಗಿನ ಇಂಬುನಟ್ಟುಂಡಿರು ರಾತ್ರಿ ಅಷ್ಟಾವಧಾನ ವಿಶೇಷ ಆರಾಧನೆ ನಡೆತಂಡು ಒಡಿಯೂರು ಗ್ರಾಮ ವಿಕಾಸ ಯೋಜನೆದ ಪದಾಧಿಕಾರಿಗಳು ಸದಸ್ಯರು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರ ಷಷ್ಠ್ಯಬ್ದಿ ಆಚರಣಾ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಭಕ್ತರು ಪಾಲ್ಗೊಂಡಿರು ಹನುಮಂತನಿಗೂ ಕರೆ ಕೊಟ್ಟಿದ್ರಂತೆ ಭದ್ರಕಾಳಿ ಜೊತೆಗೆ ಸಾಗಿದ್ದಾರೆ ಅಂತ ಒಂದು ಮಾತಿದೆ. ವಿಜಯ ಪತಾಕೆಯನ್ನು ಇಟ್ಕೊಂಡು ಹೋಗಿರುವಂಥ ಚಿತ್ರಣವನ್ನು ನೀವು ಅಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲಿ ಹನುಮಂತನೂ ಕೂಡ ಸೇರಿಕೊಂಡಿದ್ದಾನೆ ಅಂತ ಅನ್ನೋದಲ್ಲಿ ಮಾತು ಬರ್ತದೆ. ಯಾಕಂದರೆ ವಿಜಯಕ್ಕೆ ಇನ್ನೊಂದು ಹೆಸರು ಹನುಮಂತ ಅಂತ ಇರುವುದು, ಆಂಜನೇಯ ಅಂತ ಇರುವುದು. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಶ್ರದ್ಧೆಯಿಂದ ಭಾಗವಹಿಸಿದ್ದೀರಿ. ಸಾಕಷ್ಟು ನಿಯಮಕ್ಕೆ ಬದ್ಧರಾಗಿ ನಾವು ಇದರಲ್ಲಿ ಭಾಗವಹಿಸ್ತಿದ್ದೇವೆ. ಸಾಧ್ಯವಾದಷ್ಟು ನಾವು ಅದನ್ನು ಪಾಲಿಸಿಕೊಂಡು ಬರಬೇಕು. ನಾವು ಒಳ್ಳೆಯದಾದರೆ ಇನ್ನೊಬ್ಬರು ಒಳ್ಳೆಯದಾಗ್ತದೆ. ಯಾಕಂದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡುವುದರಿಂದ ಇನ್ನೊಬ್ಬರನ್ನು ಉಳಿಸಿದಂತೆಯೂ ಆಗ್ತದೆ. ಯಾಕಂದರೆ ಇದೆಲ್ಲ ಯಾಕೆ ಆಚರಣೆ ಮಾಡುವಂಥದ್ದು ಅಂತಂದರೆ ಮುಖಕ್ಕೆ ಮಾಸ್ಕ್ ಹಾಕೋಬೇಕು ಬೇಡ, ದಾನ ಮಾಡಲಿಲ್ಲ ಅವರೇ ಇರುವಂಥದ್ದು. ಯಾಕಂತಂದರೆ
ಹೊರಗಿಂದ ಬರುವಾಗ ನಾವೆಲ್ಲ ಅದನ್ನು ಪಾಲಿಸಿಕೊಳ್ಬೇಕಾದಂಥ ಅನಿವಾರ್ಯವೂ ಇದೆ. ಒಡಿಪು ಜಿಲ್ಲೆ ಉದ್ಯಾವರದ ಮೊಹಮ್ಮದ್ ರಫೀಕ್ ಸಬ್ಜನ್ ಗುವೇಲನೆ ಅಕ್ವೇರಿಯಂ ಮಲ್ತದು ಸರ್ವೇರ್ನಲ ಗುಮನ ವೈತದೆರ ಬಣ್ಣ ಬಣ್ಣದ ಮೀನುಲಿನ ಲೋಕೋನೆ ಗುವೇಲುಡನೆಗೆತ್ತದಂಡ ಎಲ್ಪೊಡ್ಲ ಹೆಚ್ಚ ನಮನೆದ ಮೀನು ತಾಂಕವೇರ. ಅಕ್ವೇರಿಯಂಡು ತರಾವರಿ ನಮೂನೆದ ಮೀನುಲೆನು ನಿಕಲು ತೂದಿಪ್ಪರು ಅದೇ ಅತ್ತು ಮಾರಿಯರೆಂದು ತಾಂಕುನ ಮೀನುಲೆನು ತೂದುಪ್ಪರು ಆಂಡ ಒಡುಪು ಜಿಲ್ಲೆ ಉದ್ಯಾವರದ ಒರಿ ವ್ಯಕ್ತಿ ಆರ್ನ ಇಲ್ಲದ ಗುವೇಲನು ಅಕ್ವೇರಿಯಂ ಮಲ್ತದು ಸರ್ವೇರನ್ಲ ಗುಮ್ಮನ ಒಯ್ತದಿರು ಇಲ್ಲಡು ಸಂಸ್ಥೆಲಿಡು ಅಕ್ವೇರಿಯಂಡು ಮೀನುಲೆನು ಪ್ರದರ್ಶನಗೂ ದೀಪನ ಸರ್ವೇ ಸಾಮಾನ್ಯವಾದ ಪೋತುಂಡು ಮನಸ್ಸುಗು ಖುಷಿ ಕೊರ್ಪಿನ ಬಣ್ಣ ಬಣ್ಣದ ಮೀನುಲೆನು ಕಾಸುಗು ದಿತ್ತೊಂದು ಅಕ್ವೇರಿಯಂಲಿಡು ತಾಂಕ್ವೇರು ಆಂಡ ಉದ್ಯಾವರದ ಮೊಹಮ್ಮದ್ ರಫೀಕ್ ಸಬ್ಜನ್ ಈ ಬಗೆಟ್ ಬೇತನೆ ಚಿಂತನೆ ನಡಪಾದಿರು ಇಲ್ಲದ ಅಕ್ವೇರಿಯಂಡು ಎಲ್ಲಿಯ ಮೀನುಲೇನು ಕನತದ ಪಾಡದಿತ್ತಿರು ಆ ಮೀನು ಬುಳೆದು ಮಲ್ಲ ಆನಗ ಅಕ್ವೇರಿಯಂದ ಜಾಗ ಯಾವಂದೆ ಕಷ್ಟ ಆನಗ ಆ ಮೀನನ್ನು ತೆತ್ತದು ಇಲ್ಲದ ಗುವೇಲ್ಗೆ ಪಾಡ್ತಿರು ಗುವೇಲಿಡು ಒಂಜಿ ಪೋದು ಕೆಲವು ಮೀನುಲು ಉತ್ಪತ್ತಿಯಾಯ ಇಂದಿನ ತೂದು ಇಲ್ಲದಕ್ಲಿಗೆ ಬೇತೆ ಬೇತೆ ಜಾತಿದ ಮೀನುಲೇನು ಕನತದು ಗುವೇಲ್ಗೆ ಪಾಡಿಯರು ಇತ್ತೆ ಸುಮಾರು ಎಲ್ಪಡ್ಲ ಮಿತ್ತು ಮೀನುಲು ಗುವೇಲ್ಡು ಉಲ್ಲ ಊರ್ದಕ್ರು ಈ ಮೀನುಲೇನು ತುಯ್ಯರೆ ಬರ್ತಿರು. ಒಂದು ಮೀನು ಸ್ವತಂತ್ರವಾಗಿರಬೇಕು, ಒಂದು ಪಕ್ಷಿ ಸ್ವತಂತ್ರವಾಗಿರಬೇಕು, ಅದೇ ರೀತಿ ಪ್ರಾಣಿ ಜಲ ಪಕ್ಷಿಗಳು ಎಲ್ಲ ಸ್ವತಂತ್ರವಾಗಿರಬೇಕಂತ ಅವರ ಭಾವನೆ ಇತ್ತು. ಒಂದು ದಿವಸ ಅವರು ಏನು ಹೇಳಿದ್ರಂದರೆ ತನ್ನ ಮಗಳೊಟ್ಟಿಗೆ ಹೋಗಿ ಅಕ್ವೇರಿಯಂ ಬೇಕು ಅಜ್ಜ ನನಗೆ ಮೀನು ಸಾಕಬೇಕಂತ ಹೇಳಿದ್ದು. ಆ ದೃಷ್ಟಿಯಲ್ಲಿ ಅವರು ಅಕ್ವೇರಿಯಂ ತಂದರು, ಆ ಮೀನುಗಳನ್ನು ತಂದರು. ಯಾವಾಗಲೂ ಆ ಮೀನುಗಳನ್ನು ನೋಡುವಾಗ 4 ಆ ಗ್ಲಾಸಿನ ಮಧ್ಯೆ ಏನು ಹೇಳ್ತಾರೆ ಅದರೊಟ್ಟಿಗೆ ತನ್ನ ಜೀವನವನ್ನು ಸಾಗಿಸ್ತಿದ್ದು. ಅದನ್ನು ಕಂಡ ರಫೀಕ್ ಸಾಹೇಬರು ಯಾಕೆ ನಾನು ಹಿಂಸಿಸುತ್ತೇನೆ ಈ ಮೀನುಗಳನ್ನು, ಯಾವ ದೃಷ್ಟಿಯಲ್ಲಿ ನಾನು ಶಾಪವನ್ನು ತಗೊಳ್ಬೇಕು, ಇದಕ್ಕೆ ಸ್ವತಂತ್ರವಾಗಿ ಈ ಮೀನುಗಳು ಜಲ ಪರಿಸರದಲ್ಲಿ ತೇಲಾಡಬೇಕಂತ ಒಂದು ಉದ್ದೇಶ ಇತ್ತು. ಅದನ್ನು ಮನಗೊಂಡು ಆ ದಿವಸ ಅಕ್ವೇರಿಯಮಿಂದ ಮೀನನ್ನು ತೆಗೆದು ಬಾವಿಗೆ ಹಾಕಿದರು. ಬಾವಿಗೆ ಹಾಕಿದಂದರೆ ಒಂದು ಮೀನು ದೊಡ್ಡದಾಗಿ ಮರಿಗಳನ್ನು ಇಟ್ಟಿದ್ದು. ಮರಿಗಳನ್ನು ಇಟ್ಟಾಗ ಅದಕ್ಕೆ ರಫೀಕ್ ಸಾಹೇಬರಿಗೆ ತುಂಬ ಸಂತೋಷ ಆಯಿತು. ಈ ಮೀನನ್ನು ನಾನು ಬಂದಿಯಾಗಿಸುವಲ್ಲಿ ನಾನು ಮಾಡಿದ್ದೆ, ಆದರೆ ತಾನು ಸ್ವತಂತ್ರವಾಗಿ ಇದನ್ನು ಬಳಸಿದ್ದೇನೆ ಬಾವಿಯಲ್ಲಿ ಅಂತ ಹೇಳುವಾಗ 1-2 ಮೀನುಗಳಾಯಿತು. ತದನಂತರ 3-4 ಮೀನು ತಂದರೆ ತದನಂತರ 10, 12, 15 ಮೀನುಗಳಾಯಿತು. ಅದೇ ರೀತಿ ಇವತ್ತು ನೋಡುವಾಗ ರಫೀಕ್ ಸಾಹೇಬರವರ ಬಾವಿಯಲ್ಲಿ ಸುಮಾರು 75 ವಿವಿಧ ತಳಿಯ ಮೀನುಗಳು ತನ್ನ ಜೀವನವನ್ನು ಪ್ರಾರಂಭಿಸಿದ್ದಾರೆ. ನಾನು ಉದ್ಯಾವರದಲ್ಲಿ ಬೈಲ್ಗಿಡ್ನಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ನ ಒಂದು ವಿಶೇಷ ಏನಂದರೆ, ನಾನು ಫಸ್ಟಿಗೆ ಮನೆಗೆ ಒಂದು ಮೀನು ನಮ್ಮ ಮಗಳದು ಮಗು ಇದು ಮಾಡಿದಂದು ತಂದೆ. ಅದು ತಂದು ಒಂದು 10 ದಿವಸ ಇಟ್ಟೆ. ಮತ್ತು ಯಾರು ಅದಕ್ಕೆ ಕ್ಲೀನ್ ಮಾಡೋದು, ಮತ್ತು ಬಾವಿಯಲ್ಲಿದ್ದರೆ ಫ್ರೀಯಾಗಿ ಇರ್ತದೆ ಹೇಳಿ ಎಣಿಸಿ ನಾನು ಆ ಮಾತಿಗೆ ನಾವು ಇಬ್ಬರು ಸೇರಿ ಒಳಗೆ ಹಾಕಿದೆ. ಅದು ಸ್ವಲ್ಪ ದಿವಸ 10-15 ದಿವಸ ಸ್ವಲ್ಪ ಒಳ್ಳೆಯದಾಯಿತು, ದೊಡ್ಡದಾಯಿತು. ಮತ್ತು ನಾವು ಇಬ್ಬರು ಪುನಃ ಹೋಗಿ ತಂದೆ ಬೇರೆ ಮೀನು. ಹಾಗೆ ಮಾಡಿ 50-70 ತನಕ ಮೀನು ಉಂಟು ಈಗ. ನಾನು ಅದಕ್ಕೆ ದಿನ ಬೆಳಿಗ್ಗೆ 3 ಹೊತ್ತು ಊಟ ಎಲ್ಲ ಆ ದೃಷ್ಟಿಯಲ್ಲಿ. ಮತ್ತು ಒಂದು ಏನಂದರೆ ಕಾರಣ ಅಂದರೆ, ನಾವು ಎಷ್ಟೇ ಅಂದರೆ ಒಂದು ಸಣ್ಣ ಇದರಲ್ಲಿ ಹಾಕಿ ಇಟ್ಟಿರುವಾಗ ಅಕ್ವೇರಿಯಂನಲ್ಲಿ ಮತ್ತು ದೊಡ್ಡ ಬಾವಿಯಲ್ಲಿ ಸಹ ಅದೇ ತನ್ನಷ್ಟಕ್ಕೆ ಅದಕ್ಕೆ ಓಪನ್ ಇದಾಗಿ ಸಿಗ್ತದೆ, ಗಾಳಿ ಗೀಳಿ ಎಲ್ಲ ಓಪನ್ ಸಿಗ್ತದೆ. ಆ ದೃಷ್ಟಿಯಲ್ಲಿ ನಾನು ಬಾವಿಗೆ ಹಾಕಿದ್ದು. ಇದು ಜೀವ ಆದರೆ ಆಯಿತು, ಇಲ್ಲದ್ರೆ ಹೋಗಲಿ ಹೇಳಿ ಇದು ಮಾಡಿದೆ. ಅದು 1 ತಿಂಗಳಲ್ಲಿ ಸ್ವಲ್ಪ ದೊಡ್ಡದಾಯ್ತು, ಬೇರೆ ತಂದೆ. ಹಾಗೆ ಮಾಡಿ ಒಂದು ಈಗ 75 ತನಕ ಉಂಟು. ಮುರ್ಗ ಪಕ್ಕಿಲು ಮೀನುಲೆನು ಬಂಧನಡು ದೀಪನ ಸರಿಯತ್ತಂದು ಮೀನುಲೆನು ಅಕ್ವೇರಿಯಂದ ಬದಲು ಗುವೇಲ್ಗೆ ಪಾಡ್ದಿರು ರಫೀಕ್ ತಾಟಿ ಬೊಟ್ಟುಂಡ ಮೀನುಲು ಮಿತ್ತು ಬರ್ಪ ಮೀನುಲೆಗೆ ಪಾಡ್ನ ತೆನಸುಲೆನು ತಿಂದಿದ್ದು ಪೋಪ ದಿನಾಲ ತಾಟಿ ಬೊಟ್ಟುವಿರು ತೆನಸು ಪಾಡುವಿರು ಬದುಕಿಡು ಸಂತೋಷ ಪಡುವಂದುಳ್ಳೇರು. ಕಡಲದ ಸಿರಿಕ್ಲಿನ ಅಬ್ಬರ ಹೆಚ್ಚಾದು ಉಳ್ಳಾಲ ಸೋಮೇಶ್ವರ ಉಚ್ಚಿಲ ಕಡಲ ಭರಿತ ಮಾರ್ಗ ಸಂಪರ್ಕ ಕಳೆ 4 ತಿಂಗಳು ಆತನ ಆಂಡಲ ನನ್ನಲ ಮಾರ್ಗ ಸರಿ ಮಲ್ಪನ ಅಂದಾಜಡಿ ಇಜ್ಜೇರ. ಈ ಬಗೆಟ್ಟು ಊರ್ದಕ್ಕಲು ಸಮಸ್ಯೆ ಪರಿಹಾರಗೂ ಒತ್ತಾಯ ಮಲ್ತದೇರ.
ಉಳ್ಳಾಲ ಸೋಮೇಶ್ವರ ಉಚ್ಚಿಲ ಬೆಟ್ಟಂಪಾಡಿ ಮಾರ್ಗ ಸಂಪರ್ಕ ಕಳೆವೊಂದು 4 ತಿಂಗಳು ಅಂಡ ಈ ಮಾರ್ಗುಣಿ ನಮ್ಮುದುಪುನ 19 ಇಲ್ಲದಕ್ಲಿಗ್ ಬಾರಿ ಕಷ್ಟ ಆತಂಡು. ಸೋಮೇಶ್ವರ ಪುರಸಭೆ ಬಂದರ್ ಬೊಕ್ಕ ಮೀನುಗಾರಿಕೆ ಇಲಾಖೆಗೆ ರಿಪೇರಿ ಮಲ್ಪರೆಗಂದು ಓಲೆ ಬರೆಂಡಲ ಪ್ರಯೋಜನ ಆತುಜೆ. ಜೂನ್ 29 ಕಡಲ್ದ ಅಬ್ಬರ ಸಿರುಕುಲು ಎಡ್ತದು ಪೆರಿಬೈಲ್ ಬೆಟ್ಟಂಪಾಡಿ ಮಾರ್ಗ ಕಡಿತಡು. ಜುಲೈ 25 ಉಲಾಯಿ 1 ಕಿಲೋಮೀಟರ್ ಉದ್ದದ ಮಾರ್ಗ ಕಡಲು ಸೇರ್ತಂಡು. ಜಿಲ್ಲಾ ಜವಾಬುದಾರಿಕೆದ ಮಂತ್ರಿ ಸಂಸದರು ಜಿಲ್ಲಾಧಿಕಾರಿಗಳು ಊರ್ದ ಶಾಸಕರು ಜಾಕೆಗೆ ಭೇಟಿ ಕೊಡ್ತು ಸರಿ ಮಲ್ಪುವಂದು ನಂಬಾದು ಕೊಡ್ತೀರು. ಸೋಮೇಶ್ವರ ಪುರಸಭೆ ವರದಿ ತಯಾರು ಮಲ್ತದು ತಹಶೀಲ್ದಾರ್ರಿಗೆ ಭಿನ್ನಾಯ ತೊಂದುಂಡು. ಮಾರ್ಗ ಬಂದರ ಬೊಕ್ಕ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟನವು ಆಯ್ನೆಡ್ದವರ ಪಂಚಾಯತ್ ದಗಲು ಮೂಜಿ ಸರ್ತಿ ಮಾರ್ಗ ರಿಪೇರಿಗೆ ಒತ್ತಾಯ ಮಲ್ತದು ಭಿನ್ನಾಯ ತೊಂದಿರು. ಕೈತಲ್ಡೆ ಕಡಲ್ಗೆ ಕಲ್ಲುಪಾಡಿನ ಅಭಿವೃದ್ಧಿ ಕೆಲಸ ನಡೆತುಂದಿತ್ತಂಡಲ ಈ ಮಾರ್ಗದ ಈ ಸೈಡು ಸುದ್ದಿ ಇಚ್ಛೆಂದು ಊರ್ದಕ್ಲು ತೋರ್ತಿರು. ಉಚ್ಚಿಲ ಎಂಡ್ ಪಾಯಿಂಟ್ ಪ್ರದೇಶ ತಿರ್ಗಾಟ ದಕ್ಲಿನ ಬರ್ಪಾವುನಂಚ ಮಲ್ಪನ ಉದ್ದೇಶಡು ಬುಳೆಚಿಲ್ ಮಲ್ಪರ ಕೃಷ್ಣ ಪ್ಯಾಲೇಸ್ ರೆಸಿಡೆನ್ಸಿ ಸಂಸ್ಥೆಗೆ ಸರ್ಕಾರ ಜಾಗೆಯನ್ನು ಲೀಸ್ಗೆ ಕೊಡ್ತಿತ್ತಂಡು. ಕಾಮಗಾರಿ ಶಿಲಾನ್ಯಾಸ ಶಾಸಕರಿಡದು ಆದಿತ್ತಂಡು. ಸರ್ಕಾರಿ ಜಾಗೆಯನ್ನು ಖಾಸಗಿ ದಕ್ಲಿಗೆ ಗುತ್ತಿಗೆ ಕೊರ್ಪನೆಗೆ ಪ್ರತಿಭಟನೆ ನಡೆತದಿತ್ತಂಡು. ಒಂದೇ ಪೊರ್ತುಡು ಮಾರ್ಗ ನಷ್ಟ ಆತಡು. ಉಚ್ಚಿಲ ಎಂಡ್ ಪಾಯಿಂಟ್ ಅಭಿವೃದ್ಧಿ ಕಾರ್ಯ ಒಂತುದುಡು. ಇಲ್ಲಿ ಬೇರೆಯವರು ಪಂಚಾಯತ್ ಅವರು ಮತ್ತು ಮಿನಿಸ್ಟರ್ ಅವರೆಲ್ಲ ಬಂದಿದ್ದರು. ಬಂದು ನಾವು ಕೇಳುವಾಗ ಹೇಳ್ತಾರೆ ಕಲ್ಲು ಹಾಕ್ತೇವೆ ಮಾಡ್ತೇವೆ ಹಾಗೆ ಹೇಳ್ತಾ ಇದ್ದರು. ಮತ್ತು ನೀವು ಒಂದೊಂದು ಇಲ್ಲಿ ಹೋಗಬೇಕು, ಇಲ್ಲಿ ನಮಗೆ ರೋಡ್ ಮಾಡಲಿಕ್ಕೆ ಸ್ಥಳ ಇಲ್ಲ, ಇಲ್ಲಿಂದ ರೋಡ್ ಮಾಡಬೇಕು, ನೀವು ಹೋಗಬೇಕು ಎಲ್ಲಿಯಾದರೂ ನಾವು ಹೇಳಿದಲ್ಲಿ ಕುತ್ಕೊಳ್ಬೇಕು. ನಾವು ಹೇಳಿದೆ ನಾವು ಸಡನ್ಲಿ ಹೋಗಬೇಕು, ನಾವು ಕುತ್ಕೊಂಡೆ ಮತ್ತೆ ನೀವು ಪರಿಹಾರ ಕೊಡ್ತೀರಾ, ಇಲ್ಲಿಂದಲೇ ಏನಾದರೂ ವ್ಯವಸ್ಥೆ ಮಾಡಿ ರೋಡ್ ಮಾಡಿ ನಮಗೆ ಅಂದರೆ ಇಲ್ಲಿಯೇ ಮನೆ ಆದ ಕಾರಣ ಇಲ್ಲಿ ತನಕ ಬರಲಿಕ್ಕೆ ಆಗ್ತದೆ. ಆ ರೋಡ್ನಲ್ಲಿ ಬರಲಿಕ್ಕೆ ಆಗ್ತದೆ. ಇದರ ಆಚೆಗೆ ಹೋಗುವವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಗೆಸ್ಟ್ ಹೌಸ್ನವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬೀಚಿಗೆ ಬಂದರೆ ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮೀನು ಹಿಡಿಯಲಿಕ್ಕೂ ತೊಂದರೆ ಆಗ್ತದೆ. ಮತ್ತು ಅಲ್ಲಿ ತೆಂಗಿನ ಮರ ಎಲ್ಲ ಉಂಟಲ್ಲ, ಅಲ್ಲಿಂದ ಕಾಯಿ ಬೊಂಡಲ್ಲಿ ತೆಕ್ಕೊಂಡು ಹೋಗ್ಲಿಕ್ಕೆಲ್ಲ ತೊಂದರೆ ಆಗ್ತದೆ. ಹಾಗೆಲ್ಲ ರಾಷ್ಟ್ರೀಯ ರಾಜಮಾರ್ಗ ಸಂಚಾರಗೂ ಅಪಾಯಕಾರಿ ಆದಿತ್ತಂಡಲ ಸಂಸದರ ದಾಲಾ ಕ್ರಮಾದೆ ತೊಂದುಜರ. ನಳಿನ್ ಕುಮಾರ್ ಕಟೀಲ್ ಪಿಟೀಲ್ ಬಾರ್ಸಾವನ ಉಂಟಾದು ರಾಷ್ಟ್ರೀಯ ರಾಜಮಾರ್ಗದ ಅವ್ಯವಸ್ಥೆ ಸರಿ ಮಲ್ಪರೆ ಕ್ರಮದೆ ತೊನಡೆಂದು ಯುವ ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ಯರು ಮಿಥುನ್ ರೈ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಗುರುಕಾರ್ಯರು ಮಿಥುನ್ ರೈ ಸುದ್ದಿಗಾರರ ಪಾತಿರ್ದು ರಾಷ್ಟ್ರೀಯ ರಾಜಮಾರ್ಗ ಸಂಚಾರಗೂ ಅಪಾಯಕಾರಿಯ ಆದಿತ್ತಂಡಲ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವ್ಯವಸ್ಥೆ ಸರಿ ಮಲ್ಪಾಯರೆ ಒವ್ವೆ ಕ್ರಮಾದ್ಯ ತೊಂದುಚೇರು. ನಳಿನ್ ಕುಮಾರ್ ಪಿಟೀಲ್ ಬರ್ಸಾವನ ಉಂತಾವಣಂದು ಮಿಥುನ್ ರೈ ನಳಿನ್ ಕುಮಾರ್ ಕಟೀಲರಿನ ಹುಲಿಯ ಕಾಡಿಗೆ ಬಂಡೆ ಚಿದ್ರ ಪನ್ಪುನ ಪಾತಿರುಗು ಅಭಿಪ್ರಾಯ ತಿರುಪಾದು ಕೋಂಗಿ ಮಲ್ತದಿರು. ರಾಜ್ಯಡು ನಡಪುನ ರಡ್ಡು ವಿಧಾನಸಭಾ ಕ್ಷೇತ್ರೊಳಿನ ಓಟುಗು ನಳಿನ್ ವ್ಯರ್ಥ ಪ್ರಚಾರ ಮಲ್ತೊಂದುಲ್ಲಿರು. ಅರೆಗು ಒವ್ವೇ ಬೆರಿಸಾಯ ಇಜ್ಜಿ ಅರೆನು ಮಾರ್ಗ ಸಾಧಿರೆ ಬೆಂಗಳೂರುಡು ಕುಡ್ಲಗ ಕಡಪುಡ್ಲೆ ರಾಷ್ಟ್ರೀಯ ರಾಜಮಾರ್ಗ 75 ಅವ್ಯವಸ್ಥೆಯನ್ನು ಸುರೂಕು ಸರಿ ಮಲ್ಪಡೆಂದು ಆರು ಒತ್ತಾಯ ಮಲ್ತಿರು. ಬಿಜೆಪಿ ರಾಜ್ಯ ಗುರುಕಾರಾದಿತ್ತಂಡಲ ಅರೆನ ಪಾತಿರನು ಬೆಂಗಳೂರುಡು ಏರ್ಲಕ್ಕೇನುನ್ನ ಸ್ಥಿತಿಟಿಜ್ಜರು ಆತ್ಮ ವಿಮರ್ಶನೆ ಮಲ್ತೊನೆರೆ ಒಂದು ಎಡ್ಡೆ ಕಾಲ ಅರೆನ ಕ್ಷೇತ್ರಡು ಸುರೂಕು ಅಭಿವೃದ್ಧಿ ಮಲ್ತದು ಬೊಕ್ಕ ರಾಜ್ಯದ ಚಿಂತನೆ ಮಲ್ಪಡೆದು ಮಿಥುನ್ ರೈ ಪಂಡೇರು. ಉಳ್ಳಾಲದ ಶ್ರೀ ಶಾರದಾ ನಿಕೇತನಡು 73ನೇ ವರ್ಷದ ಶಾರದೋಚ್ಚಯ ನಡೆತೊಂದುಂಡು. ಒಟ್ಟು ಆಜಿ ದಿನದ ಆರಾಧನೆಡು ವಿಜಯದಶಮಿದ ದಿನ ಬರ್ಪುನ ಸೋಮವಾರ ಶಾರದಾಂಬೆನ ಮೆರವಣಿಗೆ ನಡಪಾದು ಉಳ್ಳಾಲ ಕಡಲ ಬರಿಟ ಮೂರ್ತಿನ ನೀರಿಗೆ ಪಾಡುವಿರ. ಸಿರಿ ಸಂಪತ್ತುಗೂ ಅಧಿಪತಿ ಸಿರಿಲಕ್ಷ್ಮಿ ಆಂಡ ಬರವುಗೂ ಅಧಿಪತಿಯಾದ ಸರಸ್ವತಿ ಉಲ್ಲೆರ. ಬರವು ತರೆಕು ಪತ್ತೊಡುಂದಾಂಡ ಬರವುದಪ್ಪೆ ಸರಸ್ವತಿನ ದಯೆ ಬೋಡು ಅಂಚಾದೆ ಮಾರ್ನಿಮಿದ ಆಚರಣೆಡು ಸರಸ್ವತಿನ ಆರಾಧನೆಲ ನಡಪುಂಡು. ಜೋಕ್ಲೆಗ್ ವಿದ್ಯಾರಂಭ ಮಲ್ಪುವೆರ. ಉಳ್ಳಾಲದ ಶಾರದಾ ನಿಕೇತನಡು ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಈ ಸರ್ತಿ 73ನೇ ವರ್ಷದ ಶ್ರೀ ಶಾರದೋತ್ಸವನು ಒಟ್ಟು ಆಜಿ ದಿನ ನಡಪಾಂದುಲ್ಲೆರ. ನಿಚ್ಚಲ ಪಾರಾಯಣ ಭಜನೆ ಅರ್ಚನೆ ಪೂಜೆ ನಡೆತೊಂದುಂಡು. ಅಂಚನೆ ನಾಗಬ್ರಹ್ಮಾದಿ ಪಂಚದೈವಿಕ ಸನ್ನಿಧಿಡು ಪೂಜೆ ಬೊಕ್ಕ ಪಂಚಾಮೃತ ಅಭಿಷೇಕ ಮಲ್ತೊಂದುಲ್ಲೆರ. ವಿಜಯದಶಮಿದ ದಿನ ಸೋಮವಾರ ಬಯ್ಯಗ್ ಮೆರವಣಿಗೆ ನಡಪಾದು ಉಳ್ಳಾಲ ಕಡಲ ಬರಿಟು ಶಾರದಾ ಮೂರ್ತಿನ ನೀರಿಗೆ ಬಿಡ್ಪೆರ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನಗೆ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.